ಶ್ರೀ ದುರ್ಗಾಂಬೆಗೆ ಬರಗೊಂಡು ಭಕ್ತಿಗಳು ಭಕ್ತಿಗಳಂಬಿಗಾಸುತ ವಿಠರಾಜರ ಬೆರೆದು ಸಂಸ್ತುತಿದೆ ಅಮ್ಮನ ಹೆಳ ಕೈ ಮುಗಿದ ಅಮ್ಮನ ವಾಡಿಯರು ಪರಾಮುರಗೆ ಪುರಬರುದ ಬಿಡುವೆ ಕಥಾಮೃತವಿನ್ ಒಂದು ಮಾತ್ರವಲ್ಲ, ನನ್ನ ಜೊತೆಯಲ್ಲಿರುವ ಸಮಸ್ತ ಗಣಗಳು ಈ ಹೊತ್ತು ನಿಮ್ಮನ್ನೆಲ್ಲ ಜೊತೆ ಸೇರಿಸಿಕೊಂಡು ರಜತಾದ್ರಿಯಲ್ಲಿ ನಾವು ಹೊರಭಾಗದಲ್ಲಿದ್ದೇವೆ. ನಾವೆಲ್ಲ ಇನ್ನು ಯೋಚಿಸಿದ್ದೇನು ಬಲ್ಲಿರ ಕರ್ಮ ಪ್ರಪಂಚದ ಕರ್ಮಗಳ ಬಗ್ಗೆ ಪ್ರತಿಯೊಬ್ಬ ಜೀವಾತ್ಮನಿಗೆ ಏನು ಅನುಗ್ರಹ ಮಾಡಬೇಕು ಎನ್ನುವುದಕ್ಕೆ ಸಾಕ್ಷೀಭೂತವಾಗಬೇಕು ನಮ್ಮ ಬದುಕು ಎನ್ನುವ ಹಾಗೆ ಮಹಾಗಣಪತಿಯನ್ನು ಕರೆಸಿಕೊಂಡವ ನಾನು. ಬಾಲಗಣಪತಿ ಎಂದೇ ನನ್ನನ್ನು ಉಲ್ಲೇಖಿಸುವುದು ಹೆಚ್ಚು. ಎಷ್ಟೇ ಸಮಯ ಆಗಲಿ ಮಹಾಗಣಪತಿ ಬಾಲಗಣಪತಿ ಎನ್ನುವುದು ಬಿಟ್ಟು ಹೋಗುವುದಿಲ್ಲ. ಒಂದು ಸಂದರ್ಭದಲ್ಲಿ ನಮ್ಮಪ್ಪ ಪರಮೇಶ್ವರ ದೇವರು ಲೋಕ ಪರ್ಯಟನೆಗಾಗಿ ಹೋದರಂತೆ. ಆ ವೇಳೆಯಲ್ಲಿ ಪಾರ್ವತೀ ದೇವಿ ತನ್ನ ಆ ರಜತಾದ್ರಿಯಲ್ಲಿ ಇದ್ದಳು. ವ್ರತ ನಿಷ್ಠಳಾದ ನಮ್ಮಮ್ಮ ತಾನು ಗಂಗಾ ಸ್ನಾನಗೈಬೇಕು ಅಂತ ಮನಸ್ಸು ಮಾಡಿದಳಂತೆ. ಆ ವೇಳೆಯಲ್ಲಿ ಗಂಗಾ ಸ್ನಾನಕ್ಕೆ ಹೋಗಬೇಕು ಅಂತ ಯೋಚಿಸಿದ ನಮ್ಮಮ್ಮ ನಮ್ಮ ಪುರದ ರಕ್ಷಣೆಗೊಬ್ಬ ಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಅವರನ್ನು ಮಣ್ಣಿನ ಮೂರ್ತಿಗೆ ಜೀವಕಳೆಯನ್ನು ಕೊಟ್ಟು ರಜತಗಿರಿಯ ದ್ವಾರ ರಕ್ಷಣೆಗಾಗಿ ನಿಲ್ಲಿಸಿದಳು. ತಾನು ಸ್ನಾನಕ್ಕಾಗಿ ಹೋದಳು. ಅಮ್ಮ ಬರುವಾಗ ತಡವಾಯಿತು. ಅಪ್ಪ ಬೇಗ ಬಂದರು. ಈ ತಿರುಗಾಟ ಮುಗಿಸಿ ಬರುವಾಗ ಒಂದು ಮನೆಯಲ್ಲಿ ಮೊದಲು ಕಾಣಸಿಗಬೇಕಾದದ್ದೇ ಹೆಂಡತಿ. ಮತ್ತೆ ಎಂಥದ್ದು ಗೊತ್ತಾಗುವುದಿಲ್ಲ. ಬರುವಾಗ ಹೆಂಡತಿ ಒಂದು ನಗುಮುಖದಿಂದ ಎದುರಿಗಿದ್ದರೆ ಇವನ ತಿರುಗಾಟದ ಆಯಾಸ ಎಲ್ಲ ಬಿಟ್ಟು ಹೋಗುತ್ತದೆ. ಹಾಗೆ ನಮ್ಮ ಅಪ್ಪನಿಗೆ ತಿರುಗಾಟ ಮಾಡಿ ಬರುವಾಗ ಪಾರ್ವತೀ ದೇವಿ ಸಮಕ್ಷದಲ್ಲಿ ಸಿಗಲಿಲ್ಲ. ಆ ವೇಳೆಯಲ್ಲಿ ಹೆಂಡತಿಯನ್ನು ಕಣ್ಣು ಮಾತಾಡುವ ತವಕದಿಂದ ಒಳ ಪ್ರವೇಶಿಸುವಾಗ ಈ ದ್ವಾರದಲ್ಲಿದ್ದ ಬಾಲಕ ತಡೆದ. ಅಪ್ಪನಿಗೆ ತಡೆಯಲಿಕ್ಕಾಗಲಿಲ್ಲ. ನೀತಿವಾದವನ್ನು ಹೇಳಿದ್ರು. ಕೇಳಲೇ ಇಲ್ಲ ಮಗ. ಯಾಕಂದ್ರೆ ಅಪ್ಪನನ್ನು ಕಾಣದ ಮಗ, ಮಗನನ್ನು ಕಾಣದ ಅಪ್ಪ. ಈ ವೈರುಧ್ಯ ಇತ್ತು ಅಲ್ಲಿ. ಕೋಪಗೊಂಡಂತಹ ರುದ್ರ ತನ್ನದ್ದಾದಂತಹ ಚಂದ್ರಹಾಸವೆನ್ನುವ ಆಯುಧದಿಂದ ಮಗುವಿನ ತಲೆಗೆ ಹೊಡೆದ. ತಲೆ ಪುಡಿಯಾಗಿ ಹೋಯಿತು. ಮಾತ್ರವಲ್ಲ, ಶರೀರ ನೆಲದಲ್ಲಿ ಹೊರಳುತ್ತಾ ಇತ್ತು. ಆ ವೇಳೆಗಾಗುವಾಗ ಪಾರ್ವತೀ ದೇವಿ ಬಂದಳು. ನಡೆದ ವೃತ್ತಾಂತವನ್ನರಿತಳು. ತಾನು ಸೃಜಿಸಿದ ಮಗ ಈ ದುಸ್ಥಿತಿಗೆ ಸನ್ನನಲ್ಲ ಎಂಬ ಹಾಗೆ ದುಃಖಿಸುವುದಕ್ಕೆ ಮುಂದಾದಳು. ಹೆಂಡತಿಯನ್ನು ತಾನು ಸಾಂತ್ವನಗೊಳಿಸಬೇಕಾದದ್ದು ಅಪ್ಪನಿಗೆ ಕರ್ತವ್ಯವಾಯಿತು. ರುಂಡಮಿಂದ ಬೇರೆಯಾಗಿದ್ರೆ ಓಡಿಸಬಹುದು, ಪುಡಿಯಾದ ತಲೆಗೆ ಏನು ತಲೆ. ಹೀಗೆ ನಮ್ಮ ಅಪ್ಪವನ್ನು ಮಾತು ಹೇಳಿದ್ರಂತೆ ಗಣಗಳಲ್ಲಿ ಯಾವುದೇ ಪ್ರಾಣಿಯಾಗಲಿ
ಜೀವನಾಗಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಲಗಿದ್ದಾನೆ ಅಂತ ಆದ್ರೆ ಅದರ ತಲೆಯನ್ನು ಕಡಿದು ತನ್ನಿರಿ ಎಂಬ ಹಾಗೆ ಹೊರಟರು ಗಣಗಳೆಲ್ಲ ಉತ್ತರ ದಿಕ್ಕಿಗೆ ಮುಖ ಮಾಡಿ ಆನೆಯನ್ನು ಮಲಗಿದ್ದು ಆನೆಯ ಶಿರ ಛೇದಿಸಿ ತಂದು ನಮ್ಮ ಅಪ್ಪನಿಗೆ ಕೊಟ್ಟಾಗ ಶರೀರ ಭಾಗಕ್ಕೆ ಆನೆಯ ತಲೆಯನ್ನು ಸೇರಿಸಿ ಜೀವಕಳೆಯನ್ನು ಕೊಟ್ಟರಂತೆ. ಅಂದಿನಿಂದ ನಾನು ಗಣಪತಿ ಮಾತ್ರವಲ್ಲ ಗಣೇಶ ಗಜಮುಖ ಹೀಗೆ ಕರೆಸಿಕೊಂಡವನಿದ್ದೇನೆ. ಅಷ್ಟು ಮಾತ್ರವಲ್ಲ, ನಮ್ಮಪ್ಪವನ್ನು ಮಾತ್ರ ಹೇಳಿದ್ರು, ಏನು ಇನ್ನು ಮುಂದಕ್ಕೆ ಮೊದಲ ಪೂಜೆಯ ಗೊಂಬಾತ ನೀವು. ವಿಷ್ಣುದೇವರು ಅಸ್ತು ಅಂತ ಹೇಳಿದ್ರು, ಬ್ರಹ್ಮದೇವನು ತಥಾಸ್ತು ಅಂತಂದರು. ಹಾಗೆ ಮೂರು ಮೂರ್ತಿಗಳ ಅಂಬೋಣದಂತೆ ಆದಿಪರಾಶಕ್ತಿ ಸ್ವರೂಪಳಾದ ಶಕ್ತಿ ದೇವಿ ಅನುಗ್ರಹದಂತೆ ಯಾವುದೇ ಒಂದು ಪೂಜೆ ಪುರಸ್ಕಾರಗಳು ನಡೆಯುವುದಿದ್ರು ಮೊದಲು ಗಣಪತಿಗೆ ಪೂಜೆ ಆಗಬೇಕು. ಸ್ವಸ್ತಿಕ ಮಧ್ಯದಲ್ಲಿ, ಮಂಡಲ ಮಧ್ಯದಲ್ಲಿ, ಅಗ್ನಿ ಮಧ್ಯದಲ್ಲಿ ಆರಾಧಿಸಲ್ಪಡುವ ದೇವ ನಾನಾಗಿದ್ದೇನೆ. ಮಹಾಗಣಪತಿಯಾದ ನಾನು ನಂಬಿದ ಭಜಕರಿಗೆ ಬೇಕಾದ್ದನ್ನು ಅನುಗ್ರಹಿಸ್ತಾ ಇದ್ದೇನೆ. ಲೋಕದ ಭಕ್ತರೆಲ್ಲ ಬೇರೆ ಬೇರೆ ರೀತಿಯಿಂದ ನನ್ನನ್ನು ಆರಾಧಿಸ್ತಾರೆ. ಕೆಲವರು ಬಾಲಗಣಪತಿ ಹವನ ಅಂತ ಮಾಡ್ತಾರೆ. ಉಷಾ ಕಾಲದಲ್ಲಿ ಎದ್ದು ಬಾಲಗಣಪತಿ ಹವನವನ್ನು ಮಾಡಿದರು ಅಂತ ಆದ್ರೆ ಸಂತಾನ ಭಾಗ್ಯ, ವಧು ಭಾಗ್ಯ, ಮದುವೆ ಆಗದವರಿಗೆ ಹೆಣ್ಣು ಸಿಗುತ್ತದೆ. ಅಂತಹ ಸೌಭಾಗ್ಯ ಮಾತ್ರವಲ್ಲ, ಸರ್ವ ಸಂಕಷ್ಟ ನಾಶನ ಇಂತಹ ಅನುಗ್ರಹವನ್ನು ಬಾಲಗಣಪತಿಯಾಗಿ ನಾನು ಮಾಡ್ತಾ ಇದ್ದೇನೆ. ಮಾತ್ರವಲ್ಲ, ಚೌತಿಯ ಶುಭ ಕಾಲ ಭಕ್ತಾದಿಗಳು ಕೊಡಬಹುದಾದಂತಹ ಕಜ್ಜಾಯಾದಿ ಸರ್ವ ಸಾಹಿತ್ಯವನ್ನು ಸ್ವೀಕರಿಸುತ್ತಾ ಪ್ರತಿಯೊಬ್ಬರಿಗೂ ಅನುಗ್ರಹಕಾರಕನಾಗಿ ಮೆರೆಯುತ್ತಾ ಇದ್ದೇನೆ. ಕಲಾವಿದನಪ್ಪ ಗಣಪ, ಕಲಾವಿದನ ಅಪ್ಪ ಗಣಪ ಅಲ್ಲ, ಕಲಾವಿದನ ಚಿಪ್ಪ ಗಣಪ. ಹಾಗಾದ ಕಾರಣ ಕಲೆಗೆ ಪೂರ್ಣಾನುಗ್ರಹ ಕೊಡುತ್ತಾ ಕಲೆಯ ಪ್ರಧಾನ ದೇವತೆಯಾಗಿ ಅರ್ಚಿಸಲ್ಪಡುತ್ತಾ ನಾನು ಮೆರೆಯುತ್ತಾ ಇದ್ದೇನೆ. ಆದ್ರೆ ಹಿಂದೇಕು ನನಗೊಂದು ರೀತಿಯ ಉತ್ಸುಕತೆ. ಒಮ್ಮೆ ರಜತಗಿರಿಯ ತಪ್ಪಲಿಗೆ ಹೋಗಬೇಕು, ಆ ಹಿಮಾಚಲದ ಸುತ್ತಲೂ ವಿಶೇಷವಾಗಿ ಆಟ ಆಡಬೇಕು, ಹೀಗೆ ಯೋಚಿಸಿದ್ದೇನೆ. ನಾವು ಆಟ ಆಡುವುದಕ್ಕೆ ಬೇಕಾಗಿ ರಜತಗಿರಿಯ ತಪ್ಪಲಿಗೆ ಇಳಿಯೋಣವೇ? ಆದಿತ್ತಲ್ಲ, ಹೋಗೋಣ ಬನ್ನಿ. ಅಂತೂ ನಾವು ರಜತಾತ್ರಿಯ ತಪ್ಪಲು ಭಾಗಕ್ಕೆ ಬಂದೆವು. ವಿಧ ವಿಧದ ಆಟವನ್ನಾಡಿದೆವು. ನಮ್ಮದು ಒಂದೊಂದು ಪ್ರಸಂಗವ, ಬೇರೆ ಬೇರೆ ಪ್ರಸಂಗ ಆಗಿದ್ದೇವೆ. ಹೌದೌದು, ಕೆಲವು ಪ್ರಸಂಗದಲ್ಲಿ ನಿನಗೆ ಪ್ರಸಂಗದಲ್ಲಿ ಹಾಗೆ ಕಿಡಿಕೋಲು, ಗುಗ್ಗಾರಿ, ಇನ್ನಿತರ ಆಟಗಳು, ಚೆಂಡಾಟ, ಬೇರೆ ಬೇರೆ ಆಟವನ್ನು ಆಡಿದೆವು. ಆಟದಲ್ಲಿ ನಿಪುಣರಾದೆವು. ಹೀಗೆ ಆಟವನ್ನು ಮುಗಿಸಿ ಪ್ರಕೃತಿಯನ್ನು ವೀಕ್ಷಿಸುತ್ತಾ ಮುಂದೆ ಹೋದ ಹಾಗೆಯೇ ಕಂಡಿರೆ
ಆಕೃತಿಯನ್ನು ವೀಕ್ಷಿಸುತ್ತ ಸಂಪಾದ ತಂಗೋಳಿಗೆ ತಳುವಡ್ಡುತ್ತ ಮುಂದೆ ಮುಂದೆ ಸಾಗುತ್ತಾ ಇದ್ದ ಹಾಗೆ ಏನದು ವಿಚಿತ್ರ ನೋಡಿದ ಹಾಗಲ್ಲ. ಈ ಮೊದಲು ಇಲ್ಲಿ ನಾವು ಆಟ ಆಡಿದ್ದೇವೆ, ತಿರುಗಾಟ ಮಾಡಿದ್ದೇವೆ. ಎಷ್ಟು ಸಲ ನಾವು ಆಟಕ್ಕೆ ಬಂದಿಲ್ಲ ಅಲ್ವಾ? ಹೊಸತ್ತ ಇಲ್ಲಿ ಹೊಸತ್ತಲ್ಲ ನಮ್ಮದು, ಹೊಸ ಆಟ ಅಲ್ಲ. ಹಾಗಿದ್ರೆ ಇವತ್ತು ಏನೋ ಒಂದು ರೀತಿಯ ನೋಟ ನಮಗೆ ಸಿಗುತ್ತಾ ಉಂಟು. ನೋಟು ಸಿಗ್ತದ? ನಿಮಗೆ ಯೋಗ ಇದ್ರೆ ಸಿಕ್ಕಿತ್ತು. ಎಲ್ಲಿ ಮತ್ತೆ ಅದೇ ನೋಟ. ಯಾವ ನೋಟ? ನಮಗೆ ಯಾವುದೋ ಒಂದು ದೃಶ್ಯ ಗೋಚರಿಸ್ತಾ ಉಂಟು. ಹೌದಾ? ಇಲ್ಲಿ ಬಾ. ಓ, ಅಲ್ಲಿ ನೋಡಿದೆ, ಮುಂದೆ ಕಿಳಿದಾಗಿ ಕಾಣುತ್ತಾ ಉಂಟು. ಹೌದೌದು, ಎತ್ತರ ಗುಡ್ಡೆಯ ಪಾದಿಯಲ್ಲಿ. ಹೌದು. ಅದು ಎಂತದ್ದು ನೋಡುವ, ಸರಿ ನೋಡ್ತೇನೆ. ನಿನಗೆ ಇಷ್ಟು ಬೇಗ ಮಯ ಆಗುತ್ತದ? ಅಲ್ಲ, ದೂರಕ್ಕೆಲ್ಲ ನಿನಗೆ ದೃಷ್ಟಿ ಎಲ್ಲೆಲ್ಲ ಹೋಗ್ತದೆ ಅಂತ ಗೊತ್ತಾಗುದಿಲ್ಲ. ನಿನ್ನ ದೃಷ್ಟಿ ಹಾಗೆ ನಮ್ಮ ದೃಷ್ಟಿ ನಿನ್ನ ಸೃಷ್ಟಿಯೇ ಬೇರೆ. ಹೌದು, ನಾನೇ ಸರಿ ಇಲ್ಲ ಅಂತ ಹೇಳಿದಲ್ವ. ಮತ್ತೆ ಹೇಳು. ನೋಡಿ, ಓ ಅದಲ್ವಾ, ಅದು ಮಣ್ಣಗುಡ್ಡೆ ಅಲ್ವಾ? ಮಣ್ಣು ಗುಡ್ಡೆ? ಹೌದು. ಅಂದ್ರೆ ಗುಡ್ಡೆಯೋಪಾದಿಯಲ್ಲಿ ಮಣ್ಣು ಬಿದ್ದಿದೆ? ದೊಡ್ಡ ಗುಡ್ಡದ ಹಾಗೆ. ಖಂಡಿತ ಅಲ್ಲ. ಹೌದು ಮಾರೆ, ನನ್ನ ಊಹೆ ಪ್ರಕಾರ ಅಲ್ವಾ. ಇವನಿಗೆ ಹೇಗೆ ಕಾಣ್ತದೆ ನೋಡು. ನನ್ನ ಕಣ್ಣು ಸರಿ ಇಲ್ಲ ಅಂತ ನೋಡು, ನಿನಗೆ ಹೇಗೆ ಕಾಣ್ತದೆ? ಅದು ದೂರದಲ್ಲಿ ನದಿ ಗುಡ್ಡೆ ಕಾಣ್ತಾ ಉಂಟು. ಆಯ್ತು, ಅಲ್ಲಿಗೆ ಮುಗೀತು. ನೀನು ನಂದಿ ಗುಡ್ಡೆಗೆ ಬಿಟ್ಟಿದೀಯಾ? ನಂದಿ ಗುಡ್ಡೆ ಅಲ್ಲಿ ಅಲ್ಲ, ಇವ ಹೋಗುವ ಗುಡ್ಡೆ ಅದು. ನಂದಿ ಗುಡ್ಡೆ ಅವನಿಗೆ ಏನು ತಿರುಗಾಟ ಮಾಡುವ ಗುಡ್ಡೆ ಉಂಟಲ್ಲ, ಅವ ಅದನ್ನು ಹೇಳುವುದು. ಹಾಗೆ ಅದಲ್ಲ. ನಿನಗೆ ಹೇಗೆ ಕಾಣ್ತದೆ? ಅದು ತುಂಬಾ ದೂರದಲ್ಲಿ ಉಂಟು. ಹ, ನನಗೆ ಕಾಣಿಸಿತು. ಅದು ಹೊಯ್ಗೆ ಗುಡ್ಡೆ ಅಲ್ವಾ? ವಿಷಯ ಸತ್ಯವೇ. ಹೊಯ್ಗೆ ರಾಶಿ ಹಾಕಿದ ಹಾಗೆ ಅಲ್ಲಿ ಕಾಣ್ತಾ ಉಂಟು. ಆದರೆ ನೀವು ಎಣಿಸಿದಂತೆ ಯಾವ ಗುಡ್ಡವೂ ಅದಲ್ಲ. ಅದು ಕಾಣ್ತಾ ಇರುವುದು ಹಿಂದಕ್ಕಾದರೂ ನಮ್ಮ ದೇವರು ಮನ್ಮಥನನ್ನು ಭಸ್ಮೀಕೃತಗೊಳಿಸಿದ ಭಸ್ಮದ ರಾಶಿ. ದಾಕ್ಷಾಯಣಿಯನ್ನು ಕಳೆಕೊಂಡ ತದನಂತರ ನಮ್ಮಪ್ಪ ಯೋಗೀಶನಾಗಿ ತಪೋನಿರತನಾಗಿದ್ದ ವೇಳೆ ಕೂಡ ತಾರಕನ ವಧೆಗೆ ಬೇಕಾಗಿ ಕುಮಾರ ಸಂಭವ ಆಗಬೇಕು ಎನ್ನುವುದರಿಂದ ಪಾರ್ವತಿಯನ್ನು ನಡುಗೂಡುವುದಕ್ಕೆ ಬೇಕಾಗಿ ಮನ್ಮಥ ದೇವ ಬಂದು ಬಾಣ ಪ್ರಯೋಗ ಮಾಡಿದ. ಅಲ್ಲ, ಆ ಬಾಣದಲ್ಲೆಲ್ಲ ಭಸ್ಮವೇ ಇತ್ತು, ಅದೆಲ್ಲ ರಾಶಿ ಬಿದ್ದಿದೆ. ಅಲ್ಲ, ಬಾಣ ಪ್ರಯೋಗ ಮಾಡಿದುದರ ಪರಿಣಾಮ ನಮ್ಮಪ್ಪ ಮೂರನೆಯ ಕಣ್ಣನ್ನು ಬಿಟ್ಟರು. ಶರೀರಾಕೃತಿಯಲ್ಲಿದ್ದ ಮನ್ಮಥ ದಗ್ಧನಾದ. ಆ ಶರೀರದ ಭಸ್ಮವೇ ಈಗ ಉಳಿದುಕೊಂಡಿದೆ. ಆದ್ದರಿಂದ ಲೋಕದಲ್ಲಿ ಹಾಗೆ ತ್ಯಾಗಮಯಿಗಳಾದ ಒಂದು ಹೆಸರು ಉಳಿಯುತ್ತದೆ, ಮತ್ತೊಂದು ಸ್ಮಾರಕ ಉಳಿಯುತ್ತದೆ. ಇದು ಮನ್ಮಥನ ತ್ಯಾಗದ ಸಂಕೇತದ ಸ್ಮಾರಕ ಈಗಲೂ ಉಳಿದಿದೆ, ಅಂದ್ರೆ ಸ್ಮರಣೀಯವಾಗಿದೆ ಅಂತ ಅರ್ಥ ಅಲ್ವೇ? ಆ ಭಸ್ಮವನ್ನು ಕಂಡಾಗ ನನಗೆ ಏನನ್ನಿಸ್ತದೆ ಬಲ್ಲಿರಾ?
ನನ್ನ ವೀರರೇ, ಓ ಗಣೇಶಣ್ಣ, ಆ ಭಸ್ಮವನ್ನು ಕಾಣುವಾಗ ನನಗೊಂದು ಆಶೆ ಆಗುತ್ತಾ ಉಂಟು. ನಿನಗೆ ಭಸ್ಮ ನೋಡುವಾಗೆಲ್ಲ ಆಸೆ ಆಗ್ತದೆ. ಕೆಲವರಿಗೆ ಭಸ್ಮ ಹಾಕುವ ಬುದ್ಧಿ, ಹೌದೌದು. ಕೆಲವರಿಗೆ ಭಸ್ಮ ಲೇಪನದ ಸಿದ್ಧಿ, ಕೆಲವರಿಗೆ ಭಸ್ಮ ತಯಾರಿಸುವ ಬುದ್ಧಿ. ನಮ್ಮದ್ದು ಹಾಗಲ್ಲ. ಆ ಭಸ್ಮದಿಂದಲೇ ವಿಶೇಷವಾದ ಮೂರ್ತಿಯೊಂದನ್ನು ರಚಿಸಬೇಕು. ನಿನಗೆ ಪೂರ್ತಿ ಗೆದ್ದಿದೆಯಲ್ಲ. ಇಲ್ಲಿ ಬಾ. ಮತ್ತೆ ಯಾಕೆ ನಿನಗೆ ಬೇರೆ ಎಂತದ್ದು ಸಿಗ್ಲಿಲ್ವಾ? ಹೋಗಿ ಹೋಗಿ ಆ ಭಸ್ಮದ ರಾಶಿಯನ್ನು ನೀನಂತದ್ದು ಮೂರ್ತಿ ಮಾಡುದು. ಎಲ್ಲರೂ ಮಾಡುವುದನ್ನು ನಾವು ಮಾಡಿದ್ರೆ ನಮ್ಮದ್ದು ಹೊಸತೆ. ಅಲ್ಲ, ಹೊಸಕ್ಕಿಂತ ನೋಡು, ಒಮ್ಮೆ ಕಲಾವಿದ ಏನೇ ಇರಲಿ ಅವ ಹೊಸದನ್ನು ಕೊಡಬೇಕು. ಹೌದಾ? ಆವಾಗ ಗುರುತಿಸಲ್ಪಡ್ತಾನೆ. ಹಾಗೆ ಕಲಾವಿದರಿಂದ ಆರಾಧಿಸಲ್ಪಡುವ ದೇವನಾದ ನಾನು ಹೊಸತಾದ ಚಿತ್ರ ರಚನೆಯ ಕೌಶಲವನ್ನು ಕಾಣಿಸಬೇಕು ಅಂತ ಯೋಚಿಸಿದ್ದೇನೆ. ಹಾಗೆ ಈಗ ನೀನು ಚಿತ್ರ ಬಿಡಿಸ್ಲಿಕ್ಕೆ ಹೊರಟದ್ದಾ? ಚಿತ್ರ ಬಿಡಿಸುವುದಲ್ಲೋ, ಚಿತ್ರತರವಾದ ಮೂರ್ತಿಯನ್ನು ರಚಿಸುವುದಕ್ಕೆ. ಸುಮ್ಮನೆ ಕುತ್ಕೊ ಮಾರ. ಇಲ್ಲಿ ಬಾ. ಎಂತದ್ದು? ನಾನು ಮಾಡಿದ್ರೆ ಏನು ಕೊಡ್ತಿ? ಹೌದು, ನೀನು ಮಾಡಿದ್ರಲ್ವಾ? ನಾನು ಏನು ಕೊಡುವುದಿಲ್ಲ. ನಾನು ಒಮ್ಮೆ ಕಣ್ಣು ಬಿಟ್ಟು ಸರಿ ನೋಡ್ತೇನೆ. ಎಲ್ಲಿ ಬಾ. ನಿನಗೊಂದು ಒಳ್ಳೆ ಉಪಕಾರ ಪ್ರತ್ಯಯ. ಎಂತದ್ದು? ಬೇಡ ಬೇಡ, ನಾನು ಯಾರಿಗೂ ಉಪಕಾರ ಮಾಡುದಿಲ್ಲ. ಉಪಕಾರ ಮಾಡಿ ಮಾಡಿ ಸಾಕಾಯ್ತು ನನಗೆ. ನಿನ್ನಷ್ಟು ಒಳ್ಳೆಯವ ಯಾರು ಇಲ್ಲ. ಯಾರು ಹೇಳಿದ್ದು? ನಿಜವಾಗಿಯೂ ವಾಹನ ಅಂದ್ರೆ ನೀನು. ಯಾರಿಗೆ? ನಮ್ಮಪ್ಪನಿಗೆ. ಹಾಗೆ ಎಲ್ಲರಿಗೆಲ್ಲ. ನಂದೀಶ, ಏನ್ ಹೇಳಿಗಿದ್ದ ಗಟ್ಟಿ ಹೇಳಿ ಎಲ್ಲರಿಗೂ ಇದು ಒಂದು ಉಪಕಾರ ಮಾಡುತ್ತೀಯ. ಏನು? ನಮಗೆ ಸ್ವಲ್ಪ ಇದು ಸಮಸ್ಯೆ. ಹೊಟ್ಟೆನವ? ಹೊಟ್ಟೆನೋವಲ್ಲ, ಹೊಟ್ಟೆಗೆ ಹೊಡಿತಾ ಇದ್ದಿ. ಹೊಟ್ಟೆ ದೊಡ್ಡದಾದ ಕಾರಣ ದುಡಿಲಿಕ್ಕೆ ಸ್ವಲ್ಪ ಕಷ್ಟ ಅದು ಆಗಿದೆ. ನಿನ್ನದೇ ಅಂತಲ್ಲ, ಹೊಟ್ಟೆ ದೊಡ್ಡದೆಲ್ಲ ಸಮಸ್ಯೆ ಒಂದೇ ಅಲ್ವಾ? ಹಾಗಾಗಿ ಅದರಿಂದ ನಾನು ಭಸ್ಮದಿಂದ ಮೂರ್ತಿ ರಚನೆ ಮಾಡಬೇಕು ಅಂತಿದ್ರೆ ಆಯ್ತು ಮಾರ. ಹತ್ತಿರದಲ್ಲಿ ಕಾಣುತ್ತಾ ಉಂಟು ಮಾನಸ ಸರೋವರ. ಅದರ ನೀರೇ ಹಾಕಬೇಕು. ಹೋಗಿ ಸ್ವಲ್ಪ ನೀರು ತರುತ್ತೀಯ? ಒಳ್ಳೆ ವಿಷಯ ಮಾರ. ನಾನು ಏನೋ ಬೇರೆ ಏನೋ ಹೇಳ್ತಾ ಅಂತ ಭಾವಿಸಿದ್ದೆ. ಹತ್ತಿರ ಒಂದು ನೀರು ತರ್ಲಿಕ್ಕೆ ನನಗೆ ನಿನ್ನ ಕಿವಿ ಹತ್ತಿರ ಕರೆದದ್ದ ನೀನು. ನಾನು ಹೇಳ್ತಿದ್ದೆ ಮಾಡ್ತಿದ್ಯಾ? ನೀನು ಒಮ್ಮೆಲೆ ಹೇಳ್ತಿದ್ದ ಇಷ್ಟೊಳಗೆ ನೀರು ತರ್ತಿದ್ದೆ ನಾನು. ಈಗಲಾದ್ರೂ ಹೋಗಿತಾ? ಇಲ್ಲ, ನೀನು ಹುಟ್ಟಲ್ಲಿ ಹೇಳಿದ್ರಿಂದ ನಾನು ನೀರು ತರುದಿಲ್ಲ. ಯಾಕೆ ತರುದಿಲ್ಲ ಗೊತ್ತಾಯ್ತಾ? ನಿನ್ಗೆ ನಾನು ಇವತ್ತು ನಿನ್ನ ಮೂರ್ತಿ ಮಾಡುವಾಗ ನಾನು ನೀರು ತರಬೇಕು ನಿನಗೆ. ಅಷ್ಟು ನಿನ್ನ ಅಮ್ಮ ಮಾಡಿ ಕೊಡುವಾಗ ಒಮ್ಮೆಲೆ ಒಪ್ಪನೆ ತಿಂತಿಯಲ್ಲ, ಆವಾಗ ಒಂದು ಸ್ವಲ್ಪ ನಿನ್ಗೆ ಸ್ವಲ್ಪ ಕೊಡ್ತೀಯ ನೀನು. ನೀನು ತಿನ್ನದೆ ಹೀಗಾದದ್ದ? ಯಾರು? ನಾನು ತಿನ್ನ ಹಾಗೆ ಕಾಣ್ತೇನಾ? ಹೌದು, ತಿನ್ನದ್ದು ನಿನಗೆ ಮೈಗೆ ಹಿಡಿಯುವುದಿಲ್ಲ. ಅದಕ್ಕೆ ನಾನೇನ್ ಮಾಡ? ಆಗ ನನಗೆ ಆಗ್ಲಿಕ್ಕಿಲ್ಲ. ನೀನು ಮಾಡುದಿಲ್ಲ. ಆಗುದಿಲ್ಲ. ನನಗೆ ಆಗುದಿಲ್ಲ ಅಂತ ಹೇಳಿದಲ್ಲ ನಾನು. ಆಗದಿದ್ರೆ ಅಷ್ಟೇ. ಅದೇ ನೀನು ಎಲ್ಲಿಗಾದ್ರೂ ಹೋಗುವಾಗ ಕೆಟ್ಟು ಹೋಗು. ಅದೇ ಮತ್ತೆ ಹೇಗಿದ್ದಿ? ಚೆನ್ನಾಗಿದೆ. ನಿನ್ನದ್ದು ಯಾವ ಸಮಸ್ಯೆಯೂ ಇಲ್ಲ. ಸ್ವಲ್ಪ ಕಿಟ್ಟಿ ಕಿಟ್ಟಿ ಬಿಟ್ರೆ ಪ್ರಕೃತಿದ್ದು ಸಮಸ್ಯೆಯೇ ಇಲ್ಲ. ಹೌದಾ? ಒಂದು ಉಪಚಾರ ಮಾಡ್ತೀಯ? ಏನ್ ಅಲ್ಲಿಗೆ ಹೋಗಿ ಆ ಸರಸೆಯಿಂದ ತಿಳಿ ಜಲವನ್ನು ತರುವೆಯಾ? ಎಂತಾದ್ರು ಹೇಳುದು ನೀನು? ನೀರು ನಾನು ನೀರು ತರುವುದಿಲ್ಲ ನಿನಗೆ. ಯಾಕೆ? ಅಮ್ಮ ಅಷ್ಟಷ್ಟು ತಿಂಡಿಗಳನ್ನು ಮಾಡುತ್ತಾರಲ್ಲ, ಲಡ್ಡು, ಮೋದಕ ಇತ್ಯಾದಿಗಳನ್ನು. ನನಗೆ ಸ್ವಲ್ಪ ಆದ್ರೂ ಬೇಕಂತ ನೀನು ಕೇಳ್ತೀಯ? ನೀನು ಬೇಕು. ನೀನು ಒಬ್ಬನೇ ತಿಂತಿಯಲ್ಲ, ನಾನು ಬೇಕಂತ ಕೇಳುವ. ಅಯ್ಯೋ ಪುಣ್ಯಾತ್ಮ, ಕೆಲವರಿಗೆ ಅದನ್ನು ತಿಂದ್ರೆ ಆಗುದಿಲ್ಲ, ಅದಕ್ಕೆ ನಾವೇನು ಮಾಡುವುದು? ನನಗೆ ಹೌದು, ಅದನ್ನು ನಾನು ತಿನ್ನ ಹಾಗೆ ನೀನು ತಿಂದ್ರೆ ನಾಳೆ ಸಮಸ್ಯೆ ಆದ್ರೆ ಮತ್ತೆ ಜೀವಮಾನ ಇಡೀ ತಿನ್ಲಿಕ್ಕೆ ಆಗಲಿಕ್ಕಿಲ್ಲ ಅಂತಾದ್ರೆ. ಹೌದಾ? ನಿನಗೆ ಸಮಸ್ಯೆ ಆಗುದಿಲ್ಲ, ನಾವು ತಿನ್ನುವಾಗ ಮಾತ್ರ ಸಮಸ್ಯೆ ಆಗ್ತದಲ್ಲ. ಆಗುದಿಲ್ಲಲ್ಲ? ಹೋಗು. ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡುವ ಸ್ವಭಾವ ಇದ್ರೆ ಅದು ನಿನಗೆ ಮಾತ್ರ. ಇದೆಲ್ಲ ಯಾವುದಕ್ಕೂ ಆಗುದಿಲ್ಲ. ನೋಡು, ಕೆಲವು ಅವರಿಗೆ ಹೇಳುವಾಗಲೇ ತಲೆ ಅಡ್ಡ ಹಾಕಿದ್ದು, ನನ್ನಲ್ಲಿ ಹೇಳದಿದ್ರೆ ಸಾಕು ಅಂತ. ಮತ್ತೆ ಕೆಲವು ಯಾಕೆ ತಲೆ ಅಡ್ಡ ಹಾಕಿದ್ದಾವೆ ಅಂತಲೇ ಗೊತ್ತಾಗುದಿಲ್ಲ ನಮಗೆ, ಅಲ್ವಾ? ಇರ್ಲಿ, ಆದ್ರೆ ನೀನೊಂದು ಉಪಕಾರ ಮಾಡ್ಬೇಕು. ಸರೋವರದಿಂದ ತಿಳಿ ಜಲವನ್ನು ತರುವೆಯ? ನನ್ನಿಂದ ಆಗುದಿಲ್ಲ ಇದು. ಆ ಮೂರ್ತಿಯ ಬದಿಯಲ್ಲಿ ನಿನ್ನ ಹೆಸರು ಹಾಕ್ತೇನೆ. ಬೇಡ, ನನಗೆ ಬೇಡ. ನೀರು ತಂದವರು ನಾನು ತರುದಿಲ್ಲ. ಅಲ್ಲಿ ಅಮ್ಮ ಇಷ್ಟೆಷ್ಟು ಕೊಡುವಾಗ, ಕಬ್ಬು ಹೋಳಿಗೆಲ್ಲ ಕೊಡುವಾಗ ನೀನು ಒಬ್ಬನೇ ತಿಂತಿಯಲ್ಲ, ನಿನ್ನ ತಿಂತಿನ ಹೊಟ್ಟೆ ಹಾಕಿದ್ರು ಎಷ್ಟು ದೂರ. ಅವನಿಗೆ ಒಬ್ಬನೇ ತಿಂತಿಯಲ್ಲ, ನಂಗೆ ಸ್ವಲ್ಪ ಆದ್ರೂ ಕೊಡ್ತೀಯ? ನಿಮಗೆ ಗೊತ್ತಿಲ್ಲ. ಹೊಟ್ಟೆ ಬಂದವರ ಕಷ್ಟ ಹೊಟ್ಟೆ ಬಂದವರಲ್ಲೇ ಕೇಳಬೇಕು. ಕೆಲವರು ಹೇಳಿಕ್ಕುಂಟು, ನಮಗೆ ಬರ್ಲಿಲ್ಲಲ್ಲ, ನಮಗೆ ಬರ್ಲಿಲ್ಲಲ್ಲ. ಹಾಗೆ ಅಲ್ವಾ? ಬಂದವರೆಲ್ಲ ಹೇಳಲಿಕ್ಕೆ ಉಂಟು,
ನನಗೆ ಹೀಗೆ ಬಂತಲ್ಲ, ನಿನಗೆ ಬರ್ಲಿಲ್ಲಲ್ಲ. ಅದೇ ಒಳ್ಳೇದು. ಬಂದ ಮೇಲೆ ಗೊತ್ತಾಗುವುದು. ನಿನ್ನಿಂದ ಆಗುದಿಲ್ಲಲ್ಲ, ಆಗುದಿಲ್ಲಲ್ಲ. ಆಗದಿದ್ರೆ ಅಷ್ಟೇ ಹೋಯ್ತು. ನಾನೇ ಹೋಗುತ್ತೇನೆ, ನೀರು ತರ್ತೇನೆ, ಮೂರ್ತಿ ರಚನೆ ಮಾಡ್ತೇನೆ. ಹೇಗೆ ಮಾಡ್ತೇನೆ ಅಂತ ನೋಡಿ. ನೋಡುವ. ಸುಂದರ ಕೃತಿಗೆ ಸುಂದರ ಕೃತಿಗೆ ಕಂಡು ಹರುಷ ಗುಂಬಳು ಮಾನದೊಳಗೆ ಎಂದು ಕನಿಮಗನನು ಚೆಲ್ಲ ಚಿರದಿ ಕೊಟ್ಟದ ಕಣ್ಣು ಗಿರಿಜೆಗೆ ನೋಡು, ನಿನಗೆ ಆಗ ಮಣ್ಣು ಕಾಣಲಿಲ್ವಾ? ಹೋಗು ಮಣ್ಣು ನೋಡು. ನೀನು ಹೇಳಿದ್ಯಲ್ಲ ಭಸ್ಮದಿಂದ ಎಂತದ್ದು ಆಗುದಿಲ್ಲ ಅಂತ. ಅಲ್ಲ, ನಾನೊಂದು ಬಾಯಿ ಮಾತಿ ಹೇಳಿದ್ದು ಮಾವ. ಎಂತದ್ದು ನಿನ್ನದು? ಎಂತದ್ದು ಅಷ್ಟು ಸುತ್ತಿದ್ದದಕ್ಕೆ ಸುತ್ತಿದ್ದು ನಿನ್ನ ಕರ್ಮ. ಒಮ್ಮೆ ನೋಡು, ಒಮ್ಮೆ ಅಲ್ಲಂತೆ, ನೋಡು. ಅದು ಮೂರ್ತಿ. ಓ, ಮೂರ್ತಿಯನ್ನ. ಮೂರ್ತಿಯನ್ನ ನಿನ್ನ ಕುಟುಂಬದವ. ಅಲ್ಲ, ನೀನು ಮೂರ್ತಿ. ಮೂರ್ತಿ. ಹೌದಾ? ಚಿತ್ರತರವಾದ ಮೂರ್ತಿಯನ್ನು ರಚಿಸಿದ್ದೇನೆ. ಬೆಳಗಾಗಿ ಹೋದೆ. ನಿಜವಾಗಿ ಹೇಳ್ತೇನೆ, ನನಗೆ ಹೀಗೆ ಮಾಡ್ತೇನೆ ಅಂತಲೇ ಗೊತ್ತಾಗಲಿಲ್ಲ. ಅಲ್ಲ, ಅದೇ ನಾನು ಅದಕ್ಕೆ ಹೇಳಿದ್ದು. ಹೀಗೆ ಆದ ನಂತರ ಆಶ್ಚರ್ಯವಾಯಿತು. ತೋರಿಸಿದ್ರೆ ಇದನ್ನು ಯಾರಿಗೆ ತೋರಿಸಬೇಕು? ನನಗೆ ತೋರಿಸು. ಆಗುದಿಲ್ಲ. ಮತ್ತೆ ಅಮ್ಮನಿಗೆ ತೋರಿಸ್ತೇ. ಅಮ್ಮನಿಗೆ ಬೇಡ ಮಾರ್ರೆ. ನಿನ್ನ ಜೊತೆಗೆ ನಾವು ಇದಕ್ಕೆ ನಾನು ಏನು ಕೊಡುವುದಿಲ್ಲ. ಇದು ಆಟದಲ್ಲಿ ಮಾಡಿದ್ದಲ್ವಾ? ಹೌದು, ನಮಗೆ ತೋರಿಸು. ಆಟದಲ್ಲಿ ಮಾಡಿದ್ದನ್ನು ನಿಮಗೆ ತೋರಿಸುವುದಿಲ್ಲ. ಅಮ್ಮನಿಗೆ ಇನ್ನು ನೀವು ನನಗೆ ಅಗತ್ಯವೇ ಇಲ್ಲ. ಈ ಸಲ ನಮ್ಮದು ಹೊಸ ಮೇಳ. ಹೌದಾ? ಗಣೇಶ ಕೃಪಾ ಪೋಷಿತ ಬೊಂಬೆಯಾಟ ಮಂಡಳಿ. ಅದೇನು ನಿಮ್ಮನ್ನೆಲ್ಲ ಯಾರು ಸಾಕುವುದು? ಏನು? ಒಂದು 4 ಬೊಂಬೆ ಇದ್ರೆ ಸಾಕು. ಮತ್ತೊಂದು 2 ಹಕ್ಕ ತಕ್ಕೋ. ಅಂದ್ರೆ ತಕೊಂಡು ಮಾತ್ರ ಬೆರಳಲ್ಲಿ ಹೀಗೆ ಮಾಡಿದ್ರೆ ಒಂದು ಪ್ರಸಂಗ ಆಗುತ್ತದೆ. ಏನು ಕಷ್ಟ ಇಲ್ಲ. ಹಾಗಾಗಿ ಬೊಂಬೆ ಆಟ ಆಡ್ತೇನೆ. ಅಮ್ಮನಿಗೆ ತೋರಿಸ್ತೇನೆ. ಅಮ್ಮ ಒಂದೊಂದೊಂದು ಸನ್ಮಾನ ಮಾಡ್ತಾಳೆ. ಎಲ್ಲರ ಹಾಗೆಲ್ಲ ಹಳೆಯ ತನ್ನು ತೆಗೆದು ಕೊರಳಿಗೆ ಹಾಕಿ, ಒಂದು ಗಂಧದ ಮಾಲೆ ಹಾಕಿ, 25 ಬಾಳೆಹಣ್ಣು, 2
ತೆಂಗಿನಕಾಯಿ ಇಟ್ಟು ನಮ್ದು ಸನ್ಮಾನ ಅಲ್ಲ. ನನ್ನಮ್ಮ ನನಗೆ ಪಕ್ಷಪೋಚಾದಿಗಳನ್ನು ಹಾಕಿ ಪಂಚಗಜ್ಜಾಯ ಮಾಡಿ ಮಾಡ್ತಾಳೆ. ನೀನೆಲ್ಲ ಕೊಡುದು ಭಕ್ತರು ಕೊಡುವುದು. ಭಕ್ತರು ಕೊಡುವಾಗ ಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ. ಹಾಗೆ ಭಕ್ತರನ್ನು ಪಡೆದು ಅಮ್ಮನಿಂದ ಆಶೀರ್ವಾದ ಪಡೆದು ನೇರವಾಗಿ ನಾನು ಆಟ ಆರಂಭ ಮಾಡ್ತೇನೆ. ಹೌದಾ? ಅಮ್ಮ ನಮ್ಮ ನಡೆ ಆದಿತ್ತಲ್ಲ.